ಎಲ್ಲರನ್ನು ಇನ್ನು ಸೇರಿಕೆಯಲ್ಲಿರುವವರನ್ನು ಬೇರೆ ಬೇರೆಯಾಗಿ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಕೂಡ ಅತ್ಯಂತ ಆದರಪೂರ್ವಕವಾಗಿ ನಮಿಸುತ್ತಾ, ಇವತ್ತು ನಾವೊಂದು ಪುತ್ತೂರಿನ ಬೆಳವಣಿಗೆಯ ಒಂದು ಹಂತದ ಪ್ರಮುಖ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಕಳೆದ ಒಂದು 8-10 ವರ್ಷಗಳಿಂದ ಈ ವ್ಯವಸ್ಥಿತವಾಗಿ ದೊಡ್ಡ ಜಾಗಗಳನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಿರ್ಮಿಸಿಕೊಂಡು ಅತ್ಯುತ್ತಮವಾಗಿ ಒಂದು ಲೇಔಟನ್ನು ಮಾಡಿ 8 ಸೆಂಟ್ 10 ಸೆಂಟ್ 15 ಸೆಂಟ್ ಈ ರೀತಿ ಮನೆ ಕಟ್ಟುವವರಿಗೆ ಅನುಕೂಲ ಆಗುವ ಹಾಗೆ ಲೇಔಟನ್ನು ಮಾಡಿಕೊಡುವಂತಹ ಒಂದು ಈ ಉದ್ಯಮ ಏನಿದೆ ಇದು ಬಹಳಷ್ಟು ಬೆಳೀತಾ ಇದೆ. ಇದರಲ್ಲಿ ನಮಗೆ ಇವತ್ತು ಸಂತೋಷ ಪಡೋ ವಿಚಾರ ಅಂತ ಹೇಳಿದರೆ, ಒಂದು ಕೃಷಿ ಕುಟುಂಬದಿಂದ ಬಂದು ಎಂಜಿನಿಯರಿಂಗ್ ಕಲಿತು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡೋ ಬದಲು ಮತ್ತೆ ಊರಿಗೆ ಬಂದು ಈ ಉದ್ಯಮವನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ಸು ಮಾಡಿ ತೋರಿಸಿದ ಶ್ರೀ ಶಿವಪ್ರಸಾದ್ ನಮ್ಮ ಯುವ ಉದ್ಯಮಿ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಠಿಣ ಪರಿಶ್ರಮದ ಮುಖಾಂತರ ತನ್ನ ಜೀವನವನ್ನು ರೂಪಿಸಿಕೊಂಡು ಸಾಮಾಜಿಕ ಬದ್ಧತೆಯ ಜೊತೆಗೆ ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಆಯ್ದಿರತಕ್ಕಂಥ ಕ್ಷೇತ್ರ ಈ ಲೇಔಟಿನ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಸ್ವಾಮೀಜಿಯವರು 5 ಲೇಔಟ್ಗಳ ಆ ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಮಹಾನುಭಾವರು. ಸ್ವಾಮೀಜಿಯವರು ಯಾವ ಸ್ಥಳಕ್ಕೆ ಅವರ ಪಾದಸ್ಪರ್ಶ ಆಯ್ತಾ ಆ ಕ್ಷೇತ್ರ ಎಲ್ಲವೂ ಕೂಡ ಪಾವನ ಆಗಿರತಕ್ಕಂಥ ನೂರಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು 5ನೇ ವಸತಿ ಬಡಾವಣೆಯ ಲೋಕಾರ್ಪಣೆ ಕೂಡ ಸ್ವಾಮೀಜಿಯವರ ಆ ದಿವ್ಯ ಹಸ್ತದಿಂದ ನೆರವೇರಿದೆ. ಇವತ್ತು ಒಂದಷ್ಟು ಬದಲಾವಣೆಗಳನ್ನು ನಾವೆಲ್ಲ ನಿರೀಕ್ಷಿಸಬಹುದು. ಬೇರೆ ಬೇರೆ ವಸತಿ ಬಡಾವಣೆಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ಆ ವಸತಿ ಬಡಾವಣೆಯನ್ನ ಯಾರು ಖರೀದಿ ಮಾಡಿದ್ದಾರೆ ಅವರಿಗೆ ಗೌರವ ಸಲ್ಲಿಸತಕ್ಕಂತಹ ಸನ್ನಿವೇಶಗಳನ್ನ ನೂರಾರು ಸಂದರ್ಭಗಳಲ್ಲಿ ನಾವೆಲ್ಲ ಕಂಡಿದ್ದೇವೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಅವರ ಕಲ್ಪನೆಯೇ ಬೇರಿತ್ತು. ಈ ಒಂದು ಬಡಾವಣೆ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನ ಮಾಡಬೇಕಾಗಿದ್ರೆ ಎಲ್ಲ ಜನರು ಕೂಡ ತಮ್ಮ ಬೇಡಿಕೆಯನ್ನ ಈ ಬಡಾವಣೆಯನ್ನ ಖರೀದಿ ಮಾಡುವಂತಹ ವ್ಯವಸ್ಥೆ ಆಗ್ಬೇಕಿದ್ರೆ ಅದರ ಹಿಂದೆ ತೊಡಗಿಸಿಕೊಂಡಿರತಕ್ಕಂತಹ ನೂರಾರು ಆ ಕೆಲಸಗಾರರನ್ನ ಆರಂಭದಲ್ಲಿ ಗೌರವಿಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ರು. ಅದು ಅವರಲ್ಲಿರ್ತಕ್ಕಂತಹ ಮನೋಭೂಮಿಕೆವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಇಂದು ಬಹಳ ಸಂತೋಷದ ದಿನ, ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ನನ್ನ ಅನ್ನದಾತರಾಗಿರುವಂತಹ ಶಿವಪ್ರಸಾದ್ ಅವರು ಇವತ್ತು ಪುತ್ತೂರಿನಲ್ಲಿ 5 ಈ ವಸತಿ ಬಡಾವಣೆಗಳನ್ನು ನಿರ್ಮಿಸಿ 5ನೇ ಬಡಾವಣೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಸುಮಾರು 5-6 ವರ್ಷಗಳ ಹಿಂದೆ ದರ್ಬೆಯಲ್ಲಿರುವಂತಹ ಮಹಾಲಿಂಗೇಶ್ವರ ದೇವರು ನನಗೆ ದಯಪಾಲಿಸಿರುವಂತಹ ಕಟ್ಟಡ ಶ್ರೀರಾಮ ಸೌಧ. ಈ ಕಟ್ಟಡದಲ್ಲಿ SR ಡೆವಲಪರ್ಸ್ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ತದನಂತರ 1, 2, 3, 4 ಅಂತ ಹೇಳಿ 5ನೇ ಹೆಜ್ಜೆಯನ್ನು ಇಟ್ಟು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ನಾನು ಬಹಳ ಸಂತೋಷ ಪಡ್ತಾ ಇದ್ದೆ. ವ್ಯವಹಾರದಲ್ಲಿ ತುಂಬ ಸಂಕಷ್ಟಗಳು ಬರ್ತವೆ. ಇದು ಸವಾಲುಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಮಗೆ ಬರುತ್ತೆ. ಅದನ್ನೇ ಎದುರಿಸುವ ಸಂದರ್ಭದಲ್ಲಿ ಎಷ್ಟೋ ಮಂದಿ ಇದನ್ನು ಬೇಡ ಅಂತ ಹೇಳಿ ಹಿಂಜರಿಯುವವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಎಷ್ಟೇ ವಿಘ್ನ ಬಂದರೂ ಕೂಡ ಅದನ್ನು ಎದುರಿಸಲಿರುವಂತಹ ಶಕ್ತಿ ಇದ್ದರೆ ಅದು ತುಂಬ ಸಾಧಕರಿಗೆ ಮಾತ್ರ ಅಂತೆ. ವಿಘ್ನೇ ಇದಂತೆ ಅಂತ ಒಂದು ಮಾತು. ಎಷ್ಟೇ ವಿಘ್ನಗಳು ಬಂದರೂ ಕೂಡ ಅದನ್ನು ಎದುರಿಸಿಬಿಟ್ಟು ಅದನ್ನು ಜಯಿಸಬೇಕು ಅಂತ ಅಂದರೆ ಅದು ಉತ್ತಮ ಜನರ ಲಕ್ಷಣ ಅಂತ. ಹಾಗಾಗಿ ಶಿವಪ್ರಸಾದ್ ಅವರು ಈ ಭೂಮಿಯ ಬೆಳವಣಿಗೆಯಲ್ಲಿ, ಈ ಭೂಮಿಯ ಸಹಾಯದಲ್ಲಿ ಎಲ್ಲ ಮಂದಿಗೆ ಬೇಕಾದಷ್ಟು ಉಪಕಾರ ಮಾಡುವಲ್ಲಿ ತುಂಬ ದೊಡ್ಡ ಸಿದ್ಧಿಯನ್ನು ಪಡೆದವರಾಗಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದಂತಹ 3 ಪದಾರ್ಥಗಳು. ಒಂದು ಇರ್ಲಿಕ್ಕೋಸ್ಕರ ಮನೆ, ಉಡ್ಲಿಕ್ಕೋಸ್ಕರ ಬಟ್ಟೆ, ಮತ್ತೆ ವಾಸಕ್ಕೆ ಬೇಕಾಗಿರ್ತಕ್ಕಂಥ ಆಶ್ರಯ ಭೂಮಿ, ಆಹಾರ. ಇದಿಷ್ಟರಲ್ಲಿ ಹೆಚ್ಚು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಮನೆ
ಅದರಲ್ಲಿ ನಮಗೆ ನಿತ್ಯ ನಾವೀನ್ಯವನ್ನು ಕಂಡುಕೊಳ್ಬೇಕು ಅಂತ ಆಸೆ ಇದೆ. ಇವತ್ತು ಮಕ್ಕಳು ಹೆಚ್ಚು ಉದ್ಯೋಗದ ಕಡೆ ಮತ್ತು ಪಟ್ಟಣದ ಕಡೆ ಆಕರ್ಷಿತವಾಗಿರುವುದರಿಂದ ಕೃಷಿ ಭೂಮಿ ಎಂಬುದು ಪಾಳು ಬಿಡುವಂತಹ ಪರಿಸ್ಥಿತಿ ಇದೆ. ಇದೇನು ಒಳ್ಳೆಯ ಲಕ್ಷಣ ಅಂತೂ ಅಲ್ಲ. ಹಾಗೆ ಅಂತ ಇವತ್ತಿನ ಜನತೆಗೆ ಏನು ಬೇಕು ಅದನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳುವುದು ಖಂಡಿತ. ಆ ಕಾರಣಕ್ಕೋಸ್ಕರ ಇಂತಹ ಕಡೆಯಲ್ಲಿ ಒಂದಷ್ಟು ಸಮೂಹ ಮನೆಗಳನ್ನು ಮಾಡಿ ಅಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಬರುತ್ತಾ ಬೇಕಾದ ಮೂಲಸೌಕರ್ಯಗಳೊಂದಿಗೆ ತಮ್ಮ ಇತಿಮಿತಿಯಲ್ಲಿ ಬದುಕಲಿಕ್ಕೆ ಇಂತಹ ಬಡವರಿಗೆ ಅವಕಾಶ ಮಾಡಿಕೊಡುತ್ತಾರೆ. ಹಾಗಾಗಿ ಕೃಷಿ ಭೂಮಿಯಲ್ಲಿ ಯಾರಿಗೆ ತೊಂದರೆ ಇದೆಯೋ ಅಥವಾ ಕೃಷಿ ಭೂಮಿಯ ಅನುಕೂಲತೆ ಯಾರಿಗಿದೆಯೋ ಅಂಥವರು ಇಂಥ ಕಡೆ ಬಂದು ಇಲ್ಲಿ ಒಂದು ನಿಯತವಾದ ಸ್ಥಳದಲ್ಲಿ ಮಿತವಾದ ಸ್ಥಳದಲ್ಲಿ ತಮಗೆ ಬೇಕಾದ ಸೌಕರ್ಯವನ್ನು ಪಡೆದುಕೊಂಡು ಆ ಮೂಲಕ ಭದ್ರತೆಯಿಂದ ಇರಲಿಕ್ಕೆ ಇಂತಹ ಬಡಾವಣೆಗೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆಂತ ಈ ಕೆಲಸ ಅಷ್ಟು ಸುಲಭ ಅಲ್ಲ, ತುಂಬ ಸವಾಲುಗಳಿದ್ದಾವೆ. ಅದನ್ನೆಲ್ಲ ಮೆಟ್ಟಿ ನಿಂತು ಶಿವಪ್ರಸಾದ್ ಇಜ್ಜಿ ಅವರು ಇದು 5ನೇ ಬಡಾವಣೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳುವುದು ಖಂಡಿತ ಸತ್ಯ.